ಸ್ವಾರ್ಥ ಮನೋಭಾವನೆಯನ್ನ ಬಿಟ್ಟು ಸಂಘಗಳ ಏಳಿಗೆಗಾಗಿ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಶ್ರಮಿಸಿದಾಗ ಸಂಘಗಳು ಉತ್ತುಂಗಕ್ಕೇರಲು ಸಾಧ್ಯವಾಗುತ್ತದೆ ಎಂದು ಗಚ್ಚಿನ ಮಠದ ಶಿವಬಸವ ಸ್ವಾಮಿಗಳು ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಅಥಣಿಯಲ್ಲಿ ನೂತನವಾಗಿ ಸಂಗಮನಾಥ ಅರ್ಬನ್ ಸೌಹಾರ್ದ ಸಹಕಾರಿ ಸಂಘವನ್ನು ಉದ್ಘಾಟಿಸಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಅಥಣಿ ತಾಲೂಕಿನ ಬಡವರಿಗೆ, ಉದ್ಯಮದಾರರಿಗೆ, ರೈತರಿಗೆ, ಸಣ್ಣ ವ್ಯಾಪಾರಸ್ಥರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶವನ್ನಿಟ್ಟುಕೊಂಡು ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಪರಪ್ಪಣ್ಣ ಸವದಿ ಹಾಗೂ ಸಂಘದ ಅಧ್ಯಕ್ಷರಾದ ಮಲೇಶ್ ಸವದಿಯವರು ಸಂಗಮನಾಥ ಕಾರ್ಬನ್ ಸೌಹಾರ್ದ ಸಹಕಾರಿ ಸಂಘ ಸ್ಥಾಪನೆ ಮಾಡಿದ್ದಾರೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ ಎಂದು ಹೇಳಿದರು. ಸಂಗಮನಾಥ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಇವತ್ತು ಆರಂಭ ಆಗಿದೆ. ಇವತ್ತು ಕೋಆಪರೇಟಿವ್ ಸೊಸೈಟಿಗಳು ನಮ್ಮ ರೈತರಿಗೆ, ಉದ್ಯಮಿಗಳಿಗೆ ಒಂದು ಜೀವನಾಡಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಆರಂಭವಾಗಿರುವಂಥ ಸಂಗಮನಾಥ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಹೆಸರೇ ಭಾಳ ಚಲೋ ಇದೆ. ಬಸವ ಜಯಂತಿ ದಿನ ಇವತ್ತು ಆರಂಭ ಮಾಡಿರುವಂಥದ್ದು ಭಾಳ ಸಂತೋಷ. ಇದು ನಮ್ಮ ಅಥಣಿಯ ಭಾಗದಲ್ಲಿ ಜನಗಳ ಜೀವನಾಡಿಯಾಗಿ ಯಾರು ಅಸಹಾಯಕರಿರ್ತಾರೆ ಅವರಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕವಾಗಿ ಇಲ್ಲಿಂದ ಪಡೆದಂಥ ಸಹಕಾರ ಅವರ ಜೀವನದಲ್ಲಿ ಸ್ವಾವಲಂಬಿತನ ಮತ್ತು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಒಂದು ವಿಶೇಷವಾಗಿರುವಂಥ ಕೊಡುಗೆ ಈ ಬ್ಯಾಂಕ್ನಿಂದ ಸೇವೆ ಈ ನಾಡಿಗೆ ನಿರಂತರವಾಗಿ ನೆರವೇರಲಿ ಅಂತ ಹಾರೈಸ್ತಾ ಈ ಸಂಸ್ಥೆ ಎಲ್ಲ ರೀತಿಯಾಗಿ ಸದೃಢವಾಗಿ ಬೆಳೀಲಿ, ಜನಗಳ ವಿಶ್ವಾಸಕ್ಕೆ ಅರ್ಹವಾಗಿರುವಂಥ ಸಂಸ್ಥೆ ಆಗಲಿ ಅಂತ ನಾನು ಈ ಮೂಲಕವಾಗಿ ಆಶೀರ್ವಾದ. ಸಂಗಮನಾಥ ಅರ್ಬನ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಮಲೇಶ್ ಸವದಿ ಅವರು ಮಾತನಾಡಿ, ಸಣ್ಣ ವ್ಯಾಪಾರಸ್ಥರು, ಸಣ್ಣ ರೈತರು ಮತ್ತು ಉದ್ದಿಮೆದಾರರಿಗೆ, ಬಡವರಿಗೆ ಅನುಕೂಲವಾಗಲಿದೆ ಉದ್ದೇಶ ಇಟ್ಟುಕೊಂಡು ಸಂಸ್ಥೆಯನ್ನ ಪ್ರಾರಂಭಿಸಲಾಗಿದೆ. ಯಾವುದೇ ಒಂದು ಸಂಘ ಸಂಸ್ಥೆಗಳು ಉತ್ತುಂಗಕ್ಕೇರಬೇಕಾದರೆ ಸಿಬ್ಬಂದಿಗಳು, ಆಡಳಿತ ಮಂಡಳಿಯವರು ಹಾಗೂ ಖಾತೆದಾರರು ಸೇರಿ ನಿಸ್ವಾರ್ಥ ಸೇವೆಯಿಂದ ಸೇವೆ ಸಲ್ಲಿಸಿದಾಗ ಮಾತ್ರ ಒಂದು ಸಂಘ ಉತ್ತುಂಗಕ್ಕೇರಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಇವತ್ತು ನಮ್ಮ ಸಂಗಮನಾಥ ಅರ್ಬನ್ ಸೌಹಾರ್ದ ಸಹಕಾರಿ ಸಂಘಿನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರೂ ಗುರು ಹಿರಿಯರು, ಶೇರ್ ಹೋಲ್ಡರ್ಸು ಮತ್ತು ಇನ್ನು ಮತ್ತು ಎಲ್ಲ ಆಹ್ವಾನಿತರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ನಾವು ಸಂಸ್ಥೆ ಮಾಡಿದ್ದು ಉದ್ದೇಶ ಏನಂದರೆ, ಸಣ್ಣ ರೈತರು, ಸಣ್ಣ ವ್ಯಾಪಾರಸ್ಥರು, ಈಗ ಹೊಸ ಉದ್ಯಮಿ ಸಣ್ಣದಾಗಿ ಒಂದು ಉದ್ಯಮ ಮಾಡೋರು ಅಥವಾ ಉದ್ಯೋಗ ಶುರು ಮಾಡೋರಿಗೆ ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ಆ ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಇದರಲ್ಲಿ ಯಾವುದೋ ಒಂದು ಲಾಭದ ಉದ್ದೇಶ ಇಟ್ಟುಕೊಂಡು ಮಾಡ್ತಾಯಿಲ್ಲ. ಇದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ, 4 ಜನಕ್ಕೆ ಇದರಿಂದ ಅನುಕೂಲ ಆಗಲಿ, 4 ಜನಕ್ಕೆ ಇದರಿಂದ ಉದ್ಯೋಗ ಅವಕಾಶ ಸಿಗಲಿ ಅಂತ ಒಂದು ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ನಿರ್ದೇಶಕರ ಮಂಡಳಿ ಎಲ್ಲರೂ ಸಹಕಾರ ಸೇರಿಸಿ ಎಲ್ಲರೂ ಒಂದು ರಾಜ್ಯದಲ್ಲಿ ಒಂದು ಗುರುತಿಸುವಂಥ ಹಂತಿಗೆ ಹೋಗಲಿ, ಎಲ್ಲರ ಸಹಕಾರ ನಮಗೆ ಬೇಕು ಇದನ್ನು ಬ್ಯಾಂಕ್ ನಡೆಸೋಕ್ಕೆ ಅಂತ ತಿಳಿಸ್ತೇವೆ. ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಪರಪ್ಪ ಸವದಿ, ಅಧ್ಯಕ್ಷರಾದ ಮಲೇಶ್ ಸವದಿ, ತಾಲೂಕಿನ ಎಲ್ಲ ಮಠಗಳ ಸ್ವಾಮೀಜಿಗಳು, ಯುವ ನಾಯಕರಾದ ಶಿವಕುಮಾರ್ ಸವದಿ, ರಮೇಶ್ ಸವದಿ, ಬಾಳೇಶ್ ಸವದಿ, ಉಪಾಧ್ಯಕ್ಷ ರಾಮಗೌಡ ಗೊಮತಾಜ್, ನಿರ್ದೇಶಕರಾದ ಶಿವಾನಂದ್ ಗೊಲಬಾವಿ, ಮಹದೇವ ನಾಗನೂರ್, ಶಶಿಕಾಂತ್ ಹುಲಕುಂದ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ.